ಕುದುರೆಮುಖ ಐರನ್ ಕಂಪನಿ ಲಿಮಿಟೆಡ್ ಮಂಗಳೂರು ಪೆಲೆಟ್ ಪ್ಲಾಂಟ್ನಲ್ಲಿ 2 ಕಾರ್ಮಿಕರ ಸಂಘಗಳಿದ್ದು ಅವರಲ್ಲಿ ಯಾರು ಆಡಳಿತ ಮಂಡಳಿ ಜೊತೆ ವ್ಯವಹಾರ ನಡೆಸಬೇಕು ಮತ್ತು ತಮ್ಮ ಬೇಡಿಕೆಗಳನ್ನು ತಮ್ಮ ಹಕ್ಕುಗಳನ್ನು ಆಡಳಿತ ಮಂಡಳಿ ಜೊತೆ ಕೇಳೋದಕ್ಕೆ ಒಂದು ಯಾವ ಸಂಘ ಮಾಡಬೇಕು ಅಂತ ಎಲೆಕ್ಷನ್ ಮುಖಾಂತರ ಚುನಾಯಿಸಲಾಗ್ತದೆ. ಹಾಗಾಗಿ ನಾವು ಯಾರು ಡೆಪ್ಯೂಟಿ ಚೀಫ್ ಲೇಬರ್ ಕಮಿಷನರ್ ಬ್ಯಾಂಗ್ಳೂರು ಇವರನ್ನು ರಿಟರ್ನಿಂಗ್ ಆಫೀಸರ್ ಆಗಿ ಮಾಡಿ ಅವರು ತಮ್ಮ ತಂಡದೊಂದಿಗೆ ಇಲ್ಲಿಗೆ ಬಂದು ನಾವು ಚುನಾವಣೆ ನಡೆಸಿರ್ತೀವಿ. ಒಟ್ಟು 381 ಮತದಾರರಿದ್ದರು. ಅದರಲ್ಲಿ ದುರ್ದೈವಶಾತ್ ಒಬ್ಬರು ಮೃತಿ ಹೊಂದಿದ ಕಾರಣ 380 ಇತ್ತು. ಟೋಟಲ್ ವೋಟ್ಗಳಲ್ಲಿ 377 ಮತಗಳನ್ನು ಚಲಾಯಿಸಿದ್ದಾರೆ. 3 ಮತಗಳು ಇನ್ವ್ಯಾಲಿಡ್ ಮತಗಳಾಗಿರ್ತವೆ. ಹಾಗೂ ಇದರ ಜೊತೆಯಲ್ಲಿ 18 ಪೋಸ್ಟಲ್ ವ್ಯಾಲೆಟ್ ಅಂತಿತ್ತು. ಅವೆಲ್ಲ ಸೇರಿ 377 ಮತಗಳು ಚಲಾವಣೆ ಆಗಿರ್ತವೆ. ಇದರಲ್ಲಿ 186 ಮತಗಳನ್ನು ಕುದುರೆಮುಖ ಶ್ರಮಶಕ್ತಿ ಸಂಘಟನೆಯವರು ಮತ್ತು ಕುದುರೆಮುಖ ಮಜ್ದೂರ್ ಸಂಘ ಇವರು 178 ಮತಗಳನ್ನು ಪಡೆದು ಕುದುರೆಮುಖ ಮಜ್ದೂರ್ ಸಂಘದವರು 2 ಮತಗಳಿಂದ ಜಯಶೀಲರಾಗಿದ್ದಾರೆ. ಕಾರ್ಮಿಕ ಸಂಘಟನೆಯ ಎಲೆಕ್ಷನ್ ನಡೆದಿದೆ. ಈ ಎಲೆಕ್ಷನ್ನಲ್ಲಿ ಕಾರ್ಮಿಕ ಮಜ್ದೂರ್ ಸಂಘ ಕುದುರೆಮುಖ ಮಜ್ದೂರ್ ಸಂಘ ವಿನ್ ಆಗಿ 188 ಮತಗಳನ್ನು ಪಡೆದು ವಿನ್ ಆಗಿ ನೆಗೋಸಿಯೇಷನ್ ಅಂದರೆ ಸಂಧಾನ ಮಾಡೋದಕ್ಕೆ ಅರ್ಹತೆಯನ್ನು ಪಡೆದಿದೆ. ಅದನ್ನು ಡೆಪ್ಟಿ ಲೇಬರ್ ಕಮಿಷನರ್ ಅವರು ಫೈನಲ್ ಆಗಿ ರಿಸಲ್ಟ್ ಮಿನಿಸ್ಟ್ರಿಯಿಂದ ಅಪ್ರೂವ್ ಆದ ನಂತರ ತಿಳಿಸ್ತಾರೆ. ಇನ್ನು ಮುಂದೆ 2 ವರ್ಷದ ಸಲುವಾಗಿ ಅವರು ಕುದುರೆಮುಖ ಮಜ್ದೂರ್ ಸಂಘದವರು ನೆಗೋಸಿಯೇಷನ್ ಬಾಡಿಯಾಗಿ ಕುದುರೆಮುಖ ಐರನ್ ಕಂಪ್ನಿಯಲ್ಲಿ ಇರ್ತಾರೆ. ಎಲ್ಲ ಕಾರ್ಮಿಕರು ಈ ಒಂದು ಎಲೆಕ್ಷನನ್ನು ಸುಲಲಿತವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಗ ವಿಜೇತರಾದ ಕುದುರೆಮುಖ ಮಜ್ದೂರ್ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಮಿಕ ವೃಂದದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಧಿಕೃತ ನೀವು ಅಲ್ಲಿಂದ ಏನು ಬರುತ್ತಲ್ಲ ಸರ್, ಅದು ಕಮಿಷನ್ ಅಂತಾರಲ್ಲ. ಈ ಸಂದರ್ಭದಲ್ಲಿ ಕುದುರೆಮುಖ ಮಜ್ದೂರ್ ಸಂಘದ ವತಿಯಿಂದ ಧನ್ಯವಾದ. ಕಾಸ್ಟಿಂಗ್ ಆಗಿದ್ದು 377, 3 ಆಬ್ಸೆಂಟ್. KMSಗೆ ಬ್ಯಾಂಗ್ಳೂರಲ್ಲಿ 169 ವೋಟ್ಸ್, KSSಗೆ 171. ಬ್ಯಾಂಗ್ಳೂರಲ್ಲಿ ಟೋಟಲ್ ವೋಟ್ 16 ಇದೆ. ಅದರಲ್ಲಿ KMS 8 and KSS 8. ಪೋಸ್ಟಲ್ ವೋಟ್ಸು ಟೋಟಲ್ 18. ಅದರಲ್ಲಿ KMSಗೆ 11, ನಮಗೆ KSSಗೆ 7. ಮತ್ತು ಲ್ಯಾಬ್ಸ್ 3 ವೋಟ್ ಆಗಿದೆ, ಆಬ್ಸೆಂಟ್ 3, ಟೋಟಲ್ 380 ವೋಟ್ಸ್. ಕಾಸ್ಟಿಂಗ್ ಆಗಿದ್ದು 377 ವೋಟ್ಸ್ ಕಾಸ್ಟ್ ಆಗಿದೆ. ಅದರಲ್ಲಿ 3 ಆಬ್ಸೆಂಟ್. ಲೀಡ್ 2 ವೋಟಿಗೆ KSS ನಾಯಕರುಗಳಿಗೂ ನಾವು ವಿನ್ ಆದರೂ ಕೂಡ ಖಂಡಿತವಾಗಿ ಒಂದು ಕಿವಿ ಮಾತು. ಯಾಕಂದರೆ ನಮ್ಮ ಈ ಸಲದ ಇಲೆಕ್ಷನಲ್ಲಿ ವಿನ್ ಆಗಿದ್ದಕ್ಕೆ ಕುದುರೆಮುಖ ಮಜ್ದೂರ್ ಸಂಘ ವಿನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಎಲ್ಲ ವೋಟರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಹಾಗೆ ಮ್ಯಾನೇಜ್ಮೆಂಟ್ ಮತ್ತು DLC ಅವರು ಒಳ್ಳೆಯ ರೀತಿಯಲ್ಲಿ ಇಲೆಕ್ಷನ್ ನಡೆಸಿಕೊಟ್ಟದ್ದಕ್ಕೆ ಕೂಡ KMS ಕುದುರೆಮುಖ ಮಜ್ದೂರ್ ಸಂಘದ
ಜನರಲ್ ಸೆಕ್ರೆಟರಿ ಆಗಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ನಮ್ಮ ನಾಯಕರುಗಳ MLA ಇರಲಿ, ಸ್ಥಳೀಯ MLA ಹಾಗೂ MP ಹಾಗೂ BMSನ ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ